ಮಹಿ ನದಿಯು ಕರ್ಕರೇಖೆಯಿಲ್ಲವೇ ಕರ್ನಾಟಕ ಸಂಕ್ರಾಂತಿ ವೃತ್ತವನ್ನು 2 ಬಾರಿ ದಾಟುವ ಒಂದೇ ಒಂದು ನದಿಯಾಗಿದೆ. ಮಧ್ಯಪ್ರದೇಶದ ವಿಂಧ್ಯ ಪರ್ವತದಲ್ಲಿ ಹುಟ್ಟುವ ಮಹಿ ನದಿಯು ಮೊದಲು ಬಡಗಣಕ್ಕೆ ಹರಿಯುತ್ತದೆ, ಆಗ ಕರ್ಕಗೆರೆ ದಾಟುತ್ತದೆ. ಮತ್ತೆ ಹಿಮ್ಮುರಿ ತಿರುವು ತೆಗೆದುಕೊಳ್ಳುವ ನದಿಯು ಮತ್ತೊಮ್ಮೆ ಕರ್ಕರೇಖೆ ದಾಟಿ ರಾಜಸ್ಥಾನವನ್ನು ಪ್ರವೇಶಿಸುತ್ತದೆ. ರಾಜಸ್ಥಾನದಿಂದ ಗುಜರಾತಿಗೆ ಹರಿದು ಕಂಬತ್ತಕೊಲ್ಲಿಯಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. 583 ಕಿಲೋಮೀಟರ್ ಉದ್ದದ ಮಹಿ ದೇಶದ ಪ್ರಮುಖ ನದಿಗಳಲ್ಲಿ ಒಂದು. ಕೆಲವೆಡೆ ಜನರು ಇದನ್ನು ಮಾಹಿ ಎನ್ನುವುದೂ ಇದೆ. ಕರ್ನಾಟಕ ಸಂಕ್ರಾಂತಿ ವೃತ್ತ ಇಲ್ಲವೇ ಕರ್ಕಗೆರೆ ಎಂದರೇನು? ಇದೊಂದು ಕಲ್ಪಿತ ಗೆರೆ. ಭೂಮಧ್ಯ ರೇಖೆಯಿಂದ 23.5 ಡಿಗ್ರಿ ಉತ್ತರದಲ್ಲಿ ಇದನ್ನು ಕಲ್ಪಿಸಲಾಗಿದೆ. ಅದರ ಒಳಕ್ಕೆ ಉಷ್ಣವಲಯ, ಅದರಾಚೆಗೆ ಸಮಶೀತೋಷ್ಣ ವಲಯ ಆಗುತ್ತದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ.